ಬೆಳ್ತಂಗಡಿ ತಾಲೂಕು ಔಷಧಿ ವ್ಯಾಪಾರಸ್ಥರ ಸಂಘದ ವಾರ್ಷಿಕ ದಿನಾಚರಣೆ ಹಾಗೂ ಜಾಗತಿಕ ಔಷಧಿ ತಜ್ಞರ ದಿನಾಚರಣೆ ಪ್ರಯುಕ್ತ ಅಶಕ್ತರಿಗೆ ಸಹಾಯಧನ ವಿತರಣಾ ಕಾರ್ಯಕ್ರಮವು ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ ರಾಮಕೃಷ್ಣ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶರತ್ ಕೃಷ್ಣ ಪಡ್ವೆಟ್ಟಾಯ ಮಾತನಾಡಿ, ಜನಸೇವೆಯಲ್ಲಿ ಡಾಕ್ಟರ್ಗಳ ಎಷ್ಟು ಜವಾಬ್ದಾರಿ ಉಂಟೋ ಅಷ್ಟೇ ಜವಾಬ್ದಾರಿಯು ಔಷಧಿ ಕೇಂದ್ರಗಳ ಮೇಲೆಯೂ ಇದೆ. ಕೋವಿಡ್ ಸಂದರ್ಭದಲ್ಲಿ ಔಷಧಿ ವ್ಯಾಪಾರಸ್ಥರ ಸೇವೆಯನ್ನ ಕೊಂಡಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಭಾಗಿಯಾಗಿದ್ದರು. ಆರೋಗ್ಯದಲ್ಲಿ ವ್ಯತ್ಯಾಸ ಬಂದರೂ ಕೂಡ ಹೋಗುವ ವೈದ್ಯರು ಬರೆದುಕೊಳ್ಳುವಂತಹ ಚೀಟಿಯನ್ನು ನಾವು ಔಷಧ ವ್ಯಾಪಾರಸ್ಥರ ಹೋಗುವಾಗ ಅವರು ಔಷಧಿಯನ್ನು ಬರೆದುಕೊಳ್ತಾರೆ. ನಮ್ಮ ಸಂಘ ಕೆಲ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ರಾಷ್ಟ್ರೀಯ ಸ್ವಚ್ಛತಾ ಆಂದೋಲನ ಹಾಗೂ ಕೊರೋನಾದಂತಹ ಲಾಕ್ಡೌನ್ ಸಮಯದಲ್ಲಿ ಮಾಧ್ಯಮ ಮಿತ್ರರಿಗೆ ಉಚಿತ ಮಾಸ್ಕ್ ವಿತರಣೆ ನಡೆಸಿದೆ. ಹಲವು ವರ್ಷಗಳಿಂದ ನಮ್ಮ ಸಂಘ ರಕ್ತದಾನ ಶಿಬಿರ ಹಾಗೂ ಹೃದ್ರೋಗ ಮಧುಮೇಹ ತಪಾಸಣೆ ಸಾರ್ವಜನಿಕರಿಗೆ ಉಚಿತವಾಗಿ